Pizza? Yeah. Wow. Thank you. A gift from my daughter. Sit down. Good. Stay. Good boy, mate. ಹಲೋ ನೋಡಿ ಬಂದ ಕೂಡ್ಲೆ ಪಪ್ಪ ಎಂಜಿನ ನೋಡೋಣ ಉಳಿತು ಬಿದಾಡ್ದಾಗ ಕುಂದನಿಗೆ ಮದ್ದು ಕೊಡುವ ಕಾರ್ಯಕ್ರಮ ಅವು ಬರ್ಪುಣು ನೋಡಿ ಇವರು ಹುಳದ ಮದ್ದು ಕೊಡುದಂತೆ ನಮ್ಮ ಬೋರಿಗೆಲ್ಲ ನೋಡಿ ಅವರಿಗೆ ಅದು ಸ್ಮೆಲ್ಲಿಗೆ ಗೊತ್ತಾಗ್ತದೆ ಅದೆಂತದ ಪಾಯ್ಸನ್ ಅಂತ ಹೇಳಿ ಅವ ಮಾಡುದು ನೋಡಿ ಇವತ್ತು ನಮ್ಮ ವರ್ಧನಿಗೆ ಹುಳದ ಮದ್ದು ಕೊಡುವ ಕಾರ್ಯಕ್ರಮ
ಪಾಡ್ನಾ ಪೋನ ಬಿದೈ ಪಟಿಂಡ ಎಂಚಿನ ಮರ ಬೈಪಾಂಡೆ ಅಂತ ಸಿಗ್ತದೆ ತಿನ್ಪುಣ ಜಾಯಿ ಬೈಪಾಂಡೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳ ರೆಸಿಪಿ ಸೀರೀಸ್ನಲ್ಲಿ ಇವತ್ತು ನಾನು ಮಣಿಪುರ ರಾಜ್ಯದಲ್ಲಿದ್ದೇನೆ. ಅಲ್ಲಿ ಈ ಬಾಳೆ ಹೂವಿನಿಂದ ಬೇರೆ ಬೇರೆ ರೀತಿಯಾದಂತಹ ಖಾದ್ಯಗಳನ್ನು ತಯಾರಿಸ್ತಾರೆ. ತುಂಬ ಆರೋಗ್ಯಕರವಾದಂತಹ ಮತ್ತು ಟೇಸ್ಟಿಯಾದ ಖಾದ್ಯಗಳು ಮತ್ತು ಚಟ್ನಿಗಳು, ಪಲ್ಯಗಳು ಹೀಗೆಲ್ಲ. ಸೊ ನಾನು ಅದರಲ್ಲಿ ಚಟ್ನಿಯನ್ನು ಆರಿಸಿಕೊಂಡಿದ್ದೇನೆ ಸುಲಭ ಮಾಡಲಿಕ್ಕೆ ಅಂತ. ಇದನ್ನು ಆ್ಯಕ್ಚುಲಿ ಅವರು ಹೇಗೆ ಅಂತ ಹೇಳಿದರೆ ಕೆಂಡದಲ್ಲಿ ಹಾಕಿ ಸುಡುದು, ಒಂದು ಬಾಳೆ ಎಲೆಯಲ್ಲಿ ಸಂಪೂರ್ಣವಾಗಿ ಅದನ್ನು ಸುತ್ತಿ ಕೆಂಡದಲ್ಲಿ ಹಾಕಿ ಸುಡ್ತಾರೆ. ಇದರ ಒಟ್ಟಿಗೆ ಟೊಮೆಟೊ, ನೀರುಳ್ಳಿ, ಹಸಿಮೆಣಸು ಇದು ಇಷ್ಟನ್ನು ಕೂಡ ಕೆಂಡದಲ್ಲಿಯೇ ಸುಟ್ಟು ಮತ್ತು ಸರಿ ಗುದ್ದಿ ಜಜ್ಜಿ ಅದನ್ನು ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಸರಿಯಾಗಿ ಉಪ್ಪು ಹಾಕಿಕೊಳ್ತಾರೆ. ನನ್ನ ಲೆಕ್ಕದಲ್ಲಿ ಇದು ತುಂಬ ಸ್ಪೈಸಿ ಇರ್ತದೆ ಕಾಣ್ತದೆ. ಸೊ ನಾನು ಎಂತ ಮಾಡಿದೆ ಹೇಳಿದರೆ, ನಮ್ಮಲ್ಲಿ ಮಳೆ ಎಲ್ಲ ಬಂದ ಕಾರಣ ಉಂಟಲ್ಲ, ಕಟ್ಟಿಗೆ ಎಲ್ಲ ಚಂಡಿಯಾಗಿ ಹೋಗಿದೆ. ನಾವು ಕಟ್ಟಿಗೆ ಶೇಖರಣೆ ಅಂತ ಮಾಡಿ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ನನಗೆ ಇವತ್ತು ಬೆಂಕಿ ಉರಿಸಲಿಕ್ಕೆ ಆಗಲಿಲ್ಲ ಒಲೆಗೆ. ಅದಕ್ಕೆ ನಾನು ಗ್ಯಾಸಲ್ಲಿ ಈ ನಮೂನೆ ಮಾಡಿ ಈಗ ನಾನು ಫ್ರೈ ರೀತಿಯಾಗಿ ಬದನೆ ಹೀಗೆಲ್ಲ ಮಾಡ್ತೇವಲ್ಲ, ಬದನೆ ಬಜ್ಜಿ ಎಲ್ಲ ಕೆಂಡದಲ್ಲಿ ಸುಟ್ಟು ಇದು ಮಾಡಿ ಅಲ್ಲ, ಅದೆಲ್ಲ ತುಂಬ ಟೇಸ್ಟ್ ಆಗಿರ್ತದಲ್ಲ. ಹಾಗೆ ಇದನ್ನು ನಾವು ಊಟಕ್ಕೆ ಯೂಸ್ ಮಾಡಿದೆವು. ಅಂದರೆ ಡ್ರೈ ಆಗಿ ಅದನ್ನು ಹಾಗೆ ತಿನ್ನಲಿಕ್ಕೆ ಒಳ್ಳೆಯದಾಗಲಿಲ್ಲ ಚಟ್ನಿ ಹಾಗೆ. ಬಟ್ ಗಂಜಿಯೊಟ್ಟಿಗೆ ಮಜ್ಜಿಗೆ ಅನ್ನೋದೊಟ್ಟಿಗೆ ನಮಗೆ ಸವಿಲಿಕ್ಕೆ ತುಂಬ ಟೇಸ್ಟ್ ಆಯಿತು. ಹಾಗೆ ನಿಮಗೆ ಕೂಡ ಈ ರೆಸಿಪಿ ಇಷ್ಟ ಆಗ್ಬೋದು, ಇವತ್ತಿನ ವಿಡಿಯೋ ನಮ್ಮ ಆ್ಯಕ್ಟಿವಿಟಿ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.